ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ನಾವಿವತ್ತು ಧ್ಯಾನಿಸಲಿದ್ದೀವಿ ಸಾಧಾರಣ ಕಾಲದ 24ನೆಯ ಭಾನುವಾರ, ಸೆಪ್ಟೆಂಬರ್ 17. ಈ ಸುವಾರ್ತೆಯನ್ನು ನಾವು ಅರ್ಥೈಸುವಂತೆ ದೇವರು ನಮಗೆ ಶಕ್ತಿ ಕೊಡಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಾನು ಹಂಚಿಕೊಳ್ಳುವ ಈ ಭಾನುವಾರದ ಸುವಾರ್ತೆ ಜನರಿಗೆ ಆಶೀರ್ವಾದ ತರಲಿ, ಕೃಪೆ ತರಲಿ, ಕೇಡುಗಳಿಂದ ರಕ್ಷಿಸಲಿ, ಅವರನ್ನು ಅಭಿಷೇಕಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಆತ್ಮೀಯರೇ, ನಾವು ತೆಗೆದುಕೊಳ್ಳೋಣ ಮೊದಲನೆಯ ವಾಚನ ಸಿರಾಕನ ಗ್ರಂಥ, ಅಧ್ಯಾಯ 27 ವಾಕ್ಯಗಳು 30ರಿಂದ ಅಧ್ಯಾಯ 28 ವಾಕ್ಯಗಳು 7ರ ತನಕ. ಸಿರಾಕ್ ಚಾಪ್ಟರ್ 27:30 to 28:7. ಸಿಟ್ಟು ಸಿಡುಕುಗಳು ಹೇಯವಾದುವುಗಳು, ಅವೆರಡೂ ಇರುವು ಪಾಪಾತ್ಮನೊಳು. ಪ್ರತಿಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತಿಕಾರ ಹೊಂದುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು. ಕ್ಷಮೆ ನೀಡು, ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ತನ್ನಂತಹ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ? ಕೇವಲ ನರಮಾನವನಾದವನು ಇಂತಹ ಸಿಟ್ಟು ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರ ಆಜ್ಞೆಗಳನ್ನು ಸ್ಮರಿಸಿಕೊಂಡು ನೆರೆಯವನ ಮೇಲೆ ಮುನಿಸಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ನೆನೆಸಿಕೊಂಡು ತಪ್ಪು ನೆಪ್ಪುಗಳನ್ನು ವೀಕ್ಷಿಸಬೇಡ. ಕೀರ್ತನೆ 103. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ನನ್ನ ಅಂತರಂಗವೇ, ಭಜಿಸು ಆತನನು. ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಮರೆಯದಿರು ಆತನ ಉಪಕಾರಗಳೊಂದನು. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೂಪದಿಂದ ನನ್ನನು, ಮುಡಿಸುವ ನೆನಗೆ ದಯ ದಾಕ್ಷಿಣ್ಯದ ಮುಕುಟನವನು. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ, ದೈವ ಭಯವುಳ್ಳವರಿಗೆ ಆತನ ಕೃಪೆ ಎಷ್ಟೋ ಸನ್ನುತ. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದ ನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ರೋಮನರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 14 ವಾಕ್ಯಗಳು 7ರಿಂದ 9. ರೋಮನ್ಸ್ 14:7-9. ಸಹೋದರರೇ, ನಮ್ಮಲ್ಲಿ ಯಾರು ತಾನಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು, ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತವಾದದ್ದು. ಶುಭ ಸಂದೇಶ, ಮತ್ತಾಯ 18 ವಾಕ್ಯಗಳು 21ರಿಂದ 35. ಆ ಕಾಲದಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ.
ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು, ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿ ಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿ ಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಹಿಸುಕಿದ. ಆಗ ಆ ಜೊತೆಗಾರ, ಸ್ವಲ್ಪ ಸೈರಿಸಿಕೊ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಎಲ್ಲೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನೂ ನಿನ್ನ ಜೊತೆಗಾರನಿಗೆ ದಯ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ 3 ವಾಚನಗಳು ಮತ್ತು ಕೀರ್ತನೆಯನ್ನು ನಾವು ಆಲಿಸಿದೆವು. ಎಲ್ಲ ವಾಚನಗಳ ಸಂದೇಶ ಸ್ಪಷ್ಟವಾಗಿದೆ. ಕ್ಷಮೆ, ದಯೆ, ಪ್ರೀತಿ, ಇದರ ಮೂಲಕ ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶ. ದ್ವೇಷ, ಹಗೆತನ, ವೈಷಮ್ಯ, ಇದರಿಂದ ನಾವು ನಮ್ಮ ವಿನಾಶವನ್ನು ತರುತ್ತೇವೆ. ಇವತ್ತು ಅತಿ ಮುಖ್ಯವಾಗಿ ಬೇಕಾದುದು ಏನು? ಈ ವಾಚನಗಳ ಉದ್ದೇಶ ಏನು? ನಾವು ನಮ್ಮನ್ನೇ ನಿತ್ಯ ಜೀವದೆಡೆಗೆ ಸಿದ್ಧಪಡಿಸ್ತಾ ಇದ್ದೀವಿ. ಅದನ್ನೇ ಯೇಸು ಸ್ವಾಮಿ ಸಾಮರ್ಥ್ಯ ರೂಪದಲ್ಲಿರುವಾಗ ಹೇಳುವಾಗ ಅವರು ಹೇಳ್ತಾರೆ, ಸ್ವರ್ಗ ಸಾಮ್ರಾಜ್ಯ ಹೇಗಿದೆ, ಅಲ್ಲಿ ಹೋಗ್ಬೇಕಾದ್ರೆ ಏನು ನಮಗೆ ಅರ್ಹತೆ ಬೇಕು. ಅರ್ಹತೆ ಇಲ್ಲದೆ ಯಾವುದೇ ಉದ್ಯೋಗ ಸಿಗುವುದಿಲ್ಲ. ಅರ್ಹತೆ ಇಲ್ಲದೆ ಯಾವುದೇ ಕೆಲಸ ಮಾಡಲು ಕಷ್ಟ. ನಾವು ಅರ್ಹರಾಗಿದ್ದೇವಾ ಅನರ್ಹರಾಗಿದ್ದೀವಾ ಎಂಬುದಾಗಿ ತುಲನೆ ಮಾಡಲು ಇವತ್ತು ನಮಗೆ ಈ ವಾಚನಗಳನ್ನು ಕೊಡಲಾಗಿವೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ದಯೆ ತೋರಿಸಿದಂತೆ ನೀನು ದಯೆ ತೋರಿಸಬೇಕಿತ್ತಲ್ಲವೇ. ದೇವರು ದಯೆಯ ರೂಪ, ದೇವರು ದಯಾ ಸ್ವರೂಪಿ. ಆದ್ದರಿಂದ ನಾವು ದಯೆಯ ವರುಷವನ್ನು ವಿಶೇಷವಾಗಿ ಆಚರಿಸಿದೆವು. ಅವರ ದಯೆ ಶಾಶ್ವತವಾದುದು. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಸಾಮತಿಯಲ್ಲಿ ಸಿಮೋನನು ಪೇತ್ರನು ಕೇಳಿದಾಗ ಎಷ್ಟು ಸಲ ಕ್ಷಮಿಸಬೇಕು? ಕ್ಷಮೆಗೆ ಎಲ್ಲೇ ಇಲ್ಲ. ದರ್ ಇಸ್ ನೋ ಬೌಂಡ್ರಿ. ಅದಕ್ಕಾಗಿ ನೀನು ಕ್ಷಮಿಸುತ್ತೀಯಾ, ನೀನು ಹೃದಯದಿಂದ ಕ್ಷಮಿಸು, ಸಂಪೂರ್ಣವಾಗಿ ಕ್ಷಮಿಸು, ಪ್ರೀತಿಯಿಂದ ಕ್ಷಮಿಸು. ಅಂದ್ರೆ ಇಲ್ಲಿ 2ನೇ ವಾಚನ ನಮಗೆ ಸ್ಪಷ್ಟವಾಗಿ ನಿಲ್ಲಿಸುತ್ತದೆ ನಮ್ಮ ಬಾಳಿನ ಅರ್ಥ ಏನು. ನಮ್ಮಲ್ಲಿ ಯಾರು ತನಗಾಗಿಯೇ ಬದುಕುವುದಿಲ್ಲ. ನಾವು ದೇವರಿಂದ ಬಂದವರು, ದೇವರಲ್ಲಿ ಹೋಗುವವರು. ನಾವಿಲ್ಲಿ ಪರ್ಮನೆಂಟ್, ಶಾಶ್ವತ ಯಾರು ಅಲ್ಲ. ಶಾಶ್ವತವಲ್ಲದ ಈ ನಿವಾಸದಲ್ಲಿದ್ದೀವಿ. ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿರುವುದು ಪ್ರಭುವಿಗಾಗಿಯೇ. ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಸತ್ತರೂ ಅವರಿಗಾಗಿಯೇ. ದೇವರು ನಮಗೆ ರಕ್ಷಕನನ್ನು ಕೊಟ್ಟಿದ್ದಾರೆ. ಯೇಸುವಿಗಾಗಿ ನಾವು ಬದುಕುತ್ತೀವಿ. ಯೇಸುವಿಗಾಗಿ ನಾವು ಈ ಲೋಕದಿಂದ ಅವರೆಡೆಗೆ ಹೋಗುತ್ತೀವಿ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಅಂದರೆ ನಾವು ದೇವರ ಮಕ್ಕಳು, ಯೇಸುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತವಾದದ್ದು. ನೋಡಿ, ಇದು ಸತ್ಯ.
ಆದ್ದರಿಂದ ಆ ಜೀವಂತ ಪ್ರಭುವಿನಲ್ಲಿ ನಾವು ಜೀವಿಸಬೇಕು. ನಾವೇನು ಮಾಡಬೇಕು? ಇದಕ್ಕಿರುವ ಅಡಚಣೆಗಳು ಯಾವುದು, ಅಥವಾ ಗುಣನಡತೆಗಳು ಯಾವುದು, ಅರ್ಹತೆಗಳು ಯಾವುದು? ಸಿರಾಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅರ್ಹತೆ ಏನಂದ್ರೆ, ನಾವು ಕೋಪ, ತಾಪಗಳನ್ನು, ಸಿಡುಕುಗಳನ್ನು ಇಟ್ಟುಕೊಳ್ಬಾರ್ದು, ಪ್ರತೀಕಾರ ದಾಹ ನಮ್ಮಲ್ಲಿ ಇಟ್ಟುಕೊಳ್ಬಾರ್ದು, ಮತ್ತು ನಾವು ಕ್ಷಮೆ ನೀಡಬೇಕು. ಒಂದು ವೇಳೆ ಪ್ರತೀಕಾರ ದಾಹ ಇಟ್ಕೊಂಡ್ರೆ ನಮ್ಮ ಪಾಪಗಳು ಪಾಪ ನಿವೇದನೆಯಲ್ಲಿ ಮನ್ನಿಸಲ್ಪಡುವುದಿಲ್ಲ. ಆದ್ದರಿಂದ ನೀನು ಕೊಡುವ ಕ್ಷಮೆ ಇರಬಹುದು, ನೀನು ಬೇಡುವ ಕ್ಷಮೆ ಇರಬಹುದು, ಪ್ರಾರ್ಥಿಸುವ ಪ್ರಾರ್ಥನೆ ಆಲಿಸಬೇಕಾದ್ರೆ ನಿನಗೆ ತಪ್ಪು ಮಾಡಿದವರು ನೀನು ಕ್ಷಮಿಸಲೇಬೇಕು. ಒಂದು ವೇಳೆ ನೀನು ಕರುಣೆ ತೋರದಿದ್ದರೆ ದೇವರು ಕರುಣೆ ನಿನ್ನ ಮೇಲೆ ತೋರುವುದಿಲ್ಲ, ದಯೆ ತೋರುವುದಿಲ್ಲ, ಪಾಪ ಮನ್ನಣೆ ಪಡೆಯಲು ಆಗುವುದಿಲ್ಲ, ದೋಷ ಪರಿಹಾರ ಆಗುವುದಿಲ್ಲ, ಎಷ್ಟೇ ಪೂಜೆ ಪುನಸ್ಕಾರ ಎಲ್ಲಿ ಬೇಕಾದರೂ ಹೋಗುವ ಆಗುವುದಿಲ್ಲ. ನಿನ್ನಲ್ಲಿ ಬೇಕು ದೇವರ ಸಾಮ್ರಾಜ್ಯದಲ್ಲಿ ನೀನು ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾದ ಅರ್ಹತೆ ಕ್ಷಮೆ, ಕ್ಷಮಾಭರಿತ ಪ್ರೀತಿ. ಆದ್ದರಿಂದ ಆ ದೇವರ ಪ್ರೀತಿ ನಮ್ಮಲ್ಲಿ ತುಂಬುವ ಹಾಗೆ ನಾವು ಪ್ರಾರ್ಥಿಸುವಾಗ ನಮಗೆ ಸಿರಾಕ ನಮಗೆ ನೆನಪಿಸುತ್ತಾನೆ, ಅಂತ್ಯಕಾಲ ಸ್ಮರಿಸಿಕೋ. ಅಂತ್ಯಕಾಲ ನಮ್ಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತೇಳಿ, ನಾವು ಸತ್ತಾಗ ಆಮೇಲೆ ನಾವು ಕೊಳೆತು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅಹಂಕಾರ ಬದಿಗಿಟ್ಟು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡಿ ಆತ್ಮೀಯರೇ, ನಾವು ದೇವರ ಹಾದಿಯಲ್ಲಿ ಜೀವಿಸಬೇಕು. ಇವತ್ತು ಎಷ್ಟೋ ಮಂದಿ ದೇವರ ಹಾದಿಯಲ್ಲಿ ಜೀವಿಸ್ತಾ ಇಲ್ಲ, ತಮ್ಮದೇ ಹಾದಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅಹಂಕಾರಿಗಳಾಗಿದ್ದಾರೆ, ಸ್ವಾರ್ಥಿಗಳಾಗಿದ್ದಾರೆ, ಗರ್ವಿಗಳಾಗಿದ್ದಾರೆ, ಬಲಿಪೂಜೆಗೆ ಬರುವುದಿಲ್ಲ, ಆಜ್ಞೆಗಳನ್ನು ಪಾಲಿಸುವುದಿಲ್ಲ, ದೇವರ ಹಾದಿಯಲ್ಲಿ ನಾಮಕಾವಸ್ಥೆ ಹೆಸರಿಗೆ ಮಾತ್ರ ದೀಕ್ಷಾ ಸ್ನಾನವನ್ನು ಪಡೆದಿದ್ದಾರೆ. ಅಂತಹ ಜೀವನ ನಮಗೆ ಸ್ವರ್ಗ ಸಾಮ್ರಾಜ್ಯ ಶಾಶ್ವತ ಜೀವ ಕೊಡುವುದಿಲ್ಲ. ಅದಕ್ಕಾಗಿ ನಾವು ದೇವರಿಗೆ ಭಯಪಟ್ಟು ದೇವರ ಪ್ರೀತಿಯಲ್ಲಿ ಬಾಳಬೇಕು, ದೇವರ ಕರುಣೆಯನ್ನು ಸವಿಬೇಕು. ಇಂದಿನ ಕೀರ್ತನೆ ಬಹಳ ಸುಂದರವಾಗಿ ಹೇಳ್ತಾ ಇದೆ, ದೇವರನ್ನು ನಾವು ಸ್ತುತಿಸಬೇಕು, ಆರಾಧಿಸಬೇಕು, ಮಹಿಮೆ ಪಡಿಸಬೇಕು. ಆದರೆ ದೇವರು ಏನು ಮಾಡ್ತಾರೆ? ಮನ್ನಿಸುವ ನಾಥ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ನೋಡಿ, ಯಾವಾಗ ನಾವು ನಮ್ಮನ್ನೇ ತಗ್ಗಿಸಿಕೊಳ್ತೀವಿ, ದೀನರಾಗ್ತೀವಿ, ಸರಳರಾಗ್ತೀವಿ, ಯಾವಾಗ ನಮ್ಮ ಮನೋಭಾವ ಕ್ಷಮಿಸುತ್ತೆ, ನಾವು ಇತರರ ಮೇಲೆ ಪ್ರತೀಕಾರ ದಾಹ ಇಡುವುದಿಲ್ಲ, ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸ್ತೀವಿ, ಅವರು ನಮ್ಮ ರೋಗಗಳನ್ನು ವಾಸಿ ಮಾಡುವರು. ಇವತ್ತು ಅನೇಕರು ದೈಹಿಕ ರೋಗ, ಮಾನಸಿಕ ರೋಗ, ಆಧ್ಯಾತ್ಮಿಕ ರೋಗದಲ್ಲಿ ಬಿದ್ದಿದ್ದಾರೆ. ಅಲ್ಲಿಂದ ಹೊರಗಡೆ ಬರಲಾಗ್ತಾ ಇಲ್ಲ. ಯಾಕಂದ್ರೆ ಅವರ ಅರಿವಿಲ್ಲದ ಅರ್ಧ ಅರಿವಿನ ಅವಸ್ಥೆಯಲ್ಲಿ ಸಮಸ್ಯೆಗಳಿವೆ. ಮನ್ನಿಸುವ ನಾಥ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು, ನಾನು ಪಾತಾಳಕ್ಕೆ ಹೋಗದಂತೆ ಉಳಿಸುವನು, ನನ್ನನ್ನು ಮುಡಿಸುವನು ದಯದಾಕ್ಷಿಣ್ಯದ ಮುಕುಟವನ್ನು ನನ್ನ ಮೇಲೆ. ಮತ್ತು ನಮ್ಮ ದೇವರು ಯಾರು? ಅವರು ಸದಾ ತಪ್ಪು ಹುಡುಕುವವರಲ್ಲ, ಕೋಪ ಇಟ್ಟುಕೊಳ್ಳುವವರಲ್ಲ, ಪಾಪಕ್ಕೆ ತಕ್ಕಂತೆ ವರ್ತಿಸುವವರಲ್ಲ, ಅಪರಾಧಗಳಿಗೆ ತಕ್ಕಂತೆ ದಂಡಿಸುವವರಲ್ಲ. ಅಂದರೆ ದಯಾ ಸ್ವರೂಪಿ, ಕರುಣಾಮೂರ್ತಿ. ಆದರೆ ಅಂತಹ ದೇವರ ಮಕ್ಕಳಾಗಿದ್ದೀವಿ. ದ್ವೇಷ ಬಾಳಿಗೆ ವಿಷ, ದ್ವೇಷ ನಮ್ಮನ್ನು ಕೊಲ್ಲುತ್ತೆ. ಪ್ರತಿ ನಿಮಿಷ ದ್ವೇಷ ಇದ್ದವನ ಬಾಳು ಹಾಳು, ದ್ವೇಷ ಇದ್ದವನ ಜೀವನ ಪರ್ಯಂತ ಗೋಳು. ಅದಕ್ಕೆ ಪ್ರತೀಕಾರಕ್ಕೆ ಪ್ರತೀಕಾರವಲ್ಲ ಪ್ರತ್ಯುಪಕಾರ, ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ. ಬೈಬಲ್ ಹೇಳುತ್ತೆ, ನಿನ್ನನ್ನು ನೀನು ಪ್ರೀತಿಸಿದಂತೆ ನೆರೆಯವನನ್ನು ಪ್ರೀತಿಸು, ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ರೋಮನ್ನರಿಗೆ ಬರೆದ ಪತ್ರಿಕೆ 12:21. ಮತ್ತಾಯ 5:43-44 ಹೇಳ್ತಾರೆ, ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ಲೂಕ 6:27-28 ಹೇಳ್ತಾ ಇದ್ದಾರೆ, ನಿನ್ನನ್ನು ಶಪಿಸುವವರನ್ನು ನೀನು ಆಶೀರ್ವದಿಸು, ನಿನಗೆ ವಿರೋಧ ಮಾತನಾಡುವವರನ್ನು, ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವವರನ್ನು ಅವರಿಗೆ ಒಳ್ಳೆಯದನ್ನು ಬಯಸು. ನೋಡಿ, ದೇವರ ವಾಕ್ಯ ನಮಗೆ ಸ್ವಸ್ಥತೆಯೆಡೆಗೆ ಕೊಂಡೋಗುತ್ತೆ. ಈ ಲೋಕ ಅಸ್ವಸ್ಥತೆಯೆಡೆಗೆ ತಳ್ಳಬಹುದು. ನಮ್ಮ ಮನೋಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಸ್ವಾರ್ಥ, ಅಹಂಕಾರ, ಗರ್ವ, ಇದನ್ನು ವರ್ಜಿಸೋಣ, ತಗ್ಗಿಸಿಕೊಳ್ಳೋಣ. ದೇವರ ಮುಂದೆ ನಾವು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಉನ್ನತಕ್ಕೆ ಏರಿಸುವರು. ಆದ್ದರಿಂದ ದ್ವೇಷದ ಆತ್ಮ, ಹಗೆತನದ ಆತ್ಮ, ಮತ್ಸರದ ಆತ್ಮ, ಹೊಟ್ಟೆ ಕಿಚ್ಚಿನ ಆತ್ಮ, ಹಾಗೂ ನಮ್ಮನ್ನು ಇತರರ ಮೇಲೆ ನಮಗೆ ರೋಗ, ಕೋಪ, ಕ್ರೋಧಗಳು ಇರಬಹುದು. ಅಂತ ಆತ್ಮ ದೇವರು ನಮ್ಮಿಂದ ದೂರ ಮಾಡಲಿ, ನಮ್ಮನ್ನು ಪರಿಶುದ್ಧಾತ್ಮರಲ್ಲಿ ತುಂಬಿ ನಮ್ಮನ್ನು ಅಭಿಷೇಕಿಸಲೆಂದು ನಾವು ಪ್ರಾರ್ಥಿಸೋಣ ಮತ್ತು ಆ ಸ್ವರ್ಗ ಸಾಮ್ರಾಜ್ಯವನ್ನು ನಮ್ಮದಾಗಿಸೋಣ.
ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಆಲಿಸಿದ ಈ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ, ಬಿಡುಗಡೆಯನ್ನು ತರಲಿ ಮತ್ತು ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ತುಂಬಿಸಲಿ. ನಮ್ಮ ಒಳಗಡೆ ಇರುವ ಎಲ್ಲ ಹಠಮಾರಿ ಸ್ವಭಾವಗಳು, ಪ್ರತೀಕಾರ ದಾಹಗಳು, ಹಗೆತನಗಳು, ವೈಷಮ್ಯಗಳು, ದ್ವೇಷಗಳು ಬೇರು ಸಮೇತ ಕಿತ್ತೆ ಸೇರಿ ಸ್ವಾಮಿ, ನಿಮ್ಮ ದೈವಿ ಪ್ರೀತಿಯಿಂದ, ದೈವಿ ಸಂಯಮದಿಂದ, ದೈವಿ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ನಮ್ಮೆಲ್ಲರನ್ನು ನಿಮ್ಮ ಪವಿತ್ರಾತ್ಮರಿಂದ ಅಭಿಷೇಕಿಸಿ ಆಶೀರ್ವದಿಸಿರಿ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಚಾಚಿ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಿ ಟಚ್ ನಾಟ್ ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆತ್ಮೀಯರೇ, ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರೊತ್ತಿಗೆ ಹಂಚಿಕೊಳ್ಳಿರಿ. ಆಮೇನ್.